ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತಾಂಬೆಯ ಮಡಿಲಿನಲ್ಲಿರುವ ಪ್ರತಿಯೊಬ್ಬರ ಮನಮನದಲ್ಲೂ ಕಣಕಣದಲ್ಲೂ ದೇಶಭಕ್ತಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಕೂಡ ಅವರದ್ದೇ ಆದಂಥ ವಿಧಾನದಲ್ಲಿ ದೇಶಭಕ್ತಿಯನ್ನು ತೋರಿಸ್ತಾರೆ. ಇದೀಗ ನಮ್ಮ ಪುತ್ತೂರಿನ ಡಾಕ್ಟರ್ ಹರ್ಷಕುಮಾರ್ ಮಾಡಾವು ಇವರು ತಮ್ಮ ದೇಶ ಪ್ರೇಮವನ್ನು ವಿನೂತನವಾಗಿ ತೋರಿಸಿದ್ದಾರೆ. ಈ ಹಿಂದೆ ಇವರು ಸುಮಾರು 15ಕ್ಕಿಂತಲೂ ಹೆಚ್ಚು ದೇಶಭಕ್ತಿಯ ಕಿರುಚಿತ್ರವನ್ನು ನಿರ್ಮಾಣ ಮಾಡಿದ್ರು. ಇದರ ಜೊತೆಗೇನೆ ಭಕ್ತಿ ಗೀತೆಯ ಆಲ್ಬಮ್ ಸಾಂಗನ್ನು ಕೂಡ ನಿರ್ಮಾಣ ಮಾಡಿದ್ರು. ಇಂಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಹೆಸರನ್ನು ದಾಖಲಿಸಿಕೊಂಡಿದ್ದಾರೆ. ಇದೀಗ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸುದಿನದಲ್ಲಿ ತಮ್ಮ ಜನ್ಮ ಕ್ರಿಯೇಷನ್ ಪುತ್ತೂರು ಈ ಸಂಸ್ಥೆಯ ಮೂಲಕ ಸಂಕಲ್ಪ ಭಾರತ್ ಅನ್ನುವಂತಹ ಆಲ್ಬಮ್ ಸಾಂಗನ್ನು ಬಿಡುಗಡೆ ಮಾಡಿದ್ರು. ವಿಶೇಷವಾಗಿ ಇದನ್ನು ನಮ್ಮ ಮಾಜಿ ಪ್ರಧಾನಿಯಾಗಿರುವಂತಹ ದೇವೇಗೌಡ ಇವರ ಮುಖಾಂತರವಾಗಿ ಬೆಂಗಳೂರಿಗೆ ತೆರಳಿ ಅಲ್ಲಿ ಬಿಡುಗಡೆಯನ್ನು ಮಾಡಿದ್ದಾರೆ. ಇದೀಗ ನಮ್ಮ ಜೊತೆಗೆ ಡಾಕ್ಟರ್ ಹರ್ಷಕುಮಾರ್ ಮಾಡಾವು ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮ ಇದ್ದೀರಾ? 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ನಿಮಗೆ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಯಾಕೆಂತ ಕೇಳಿದರೆ ನೀವು ಒಂದು ಆಲ್ಬಮ್ ಸಾಂಗನ್ನು ರಿಲೀಸ್ ಮಾಡಿದ್ರಿ ಅನ್ನೋವಂಥದ್ದು. ಹಾಗಾಗಿ ಸಂಕಲ್ಪ ಭಾರತ್ ಆಲ್ಬಮ್ ಸಾಂಗ್ ಬಗ್ಗೆ ಹೇಳೋದಾದ್ರೆ ಸರ್ ನಮಗೆ. ಸಂಕಲ್ಪ ಭಾರತ ಇದೊಂದು ನಮ್ಮ ದೇಶ, ನಮಗೆ ಹೆಮ್ಮೆ. ನಮ್ಮ ದೇಶ ಸದೃಢವಾಗಿ ಬಲಿಷ್ಠವಾಗಿ ಬೆಳಿಬೇಕು ಎನ್ನುವುದು ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ನಾವೆಲ್ಲ ಸಂಕಲ್ಪ ಮಾಡುವಂಥದ್ದು. ಹಾಗಾಗಿ ನಮ್ಮ ಯುವ ಸಮುದಾಯವನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಈ ಒಂದು ಕಿರುಚಿತ್ರವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಪ್ರತಿ ವರ್ಷ ನಾನು ಈ 7-8 ವರ್ಷಗಳಿಂದ ಈ ಒಂದು ಕಿರುಚಿತ್ರ ಇರ್ಬೋದು, ಆಲ್ಬಮ್ ಸಾಂಗ್ ನಾವು ಸ್ವಾತಂತ್ರ್ಯೋತ್ಸವದ ದಿನ ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಾನು ಮೊದಲಿಗೆ ಭಾರತ್ ಮಾತಾ ಕಿ ಜೈ ಅನ್ನುವ ಒಂದು ಕಿರುಚಿತ್ರ ಮಾಡಿದ್ದೆ. ಆ ಕಾಲದಲ್ಲಿ ನಮ್ಮ ಗೃಹ ಸಚಿವರು ರಾಜನಾಥ್ ಸಿಂಗ್ ಅವರು ದೆಹಲಿಯಲ್ಲಿ ಸ್ವಾತಂತ್ರ್ಯೋತ್ಸವದ ದಿನ ಬಿಡುಗಡೆ ಮಾಡಿದರು. ಕಳೆದ ವರ್ಷ ನಿಮಗೆ ಗೊತ್ತಿರ್ಬೋದು ನಮಸ್ತೆ ಸಿಂಧೂರ ಅಂತ ಆ ಒಂದು ಕಿರುಚಿತ್ರವನ್ನು ಕೂಡ ದೆಹಲಿಯಲ್ಲಿ ನಮ್ಮ ಕೇಂದ್ರ ಸಚಿವರ ಮೂಲಕ ಕೆಂಪು ಕೋಟೆಯಲ್ಲಿ ದೆಹಲಿಯ ಸ್ವಾತಂತ್ರ್ಯೋತ್ಸವ ದಿನ ಬಿಡುಗಡೆಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ವರ್ಷ ನನಗೆ ಆಯಿತು, ನಮ್ಮ ದೇಶದ ಒಬ್ಬ ಹೆಮ್ಮೆಯ ಮಾಜಿ ಪ್ರಧಾನಿಗಳು, ನಮ್ಮ ಕರ್ನಾಟಕದ ಮೊದಲ ಪ್ರಧಾನಿ ಅವರು. ನಮಗೆ ಅವರು ನಮ್ಮವರು ಅಂತ ಹೇಳೋ ಭಾವನೆ ಇರ್ಬೋದು, ಆದರೆ ದೇಶದ ಮಟ್ಟಿಗೆ ಅವರೊಬ್ಬ ಗಣ್ಯ ವ್ಯಕ್ತಿಗಳಲ್ಲಿ ಒಬ್ಬ ಹಿರಿಯರು, ಮುತ್ಸದ್ದಿ ರಾಜಕಾರಣಿ. ಹಾಗಾಗಿ ಅವರ ಆಶೀರ್ವಾದದೊಂದಿಗೆ ಈ ಒಂದು ಕಿರುಚಿತ್ರವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಕನಸಿತ್ತು. ಅದು ಈ ವರ್ಷ ಸಾಕಾರಗೊಂಡಿದೆ. ನಾನು ಅವರ ಭೇಟಿಗಾಗಿ ಅನುಮತಿಯನ್ನು ಕೇಳಿದ್ದೆ. ನೀವೊಂದು 5 ನಿಮಿಷ ಅವರನ್ನು ಮಾತಾಡಿಸ್ಬೋದು ಅಂತ ಹೇಳಿದರು. ಆದರೆ ಅವರು ಸುಮಾರು ಅರ್ಧ ಗಂಟೆ ನಮ್ಮ ಜೊತೆಗಿದ್ದರು. ಆ ಕಿರುಚಿತ್ರವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದರು. ಕೆಲವು ಸ್ನೇಹಿತರು ಹೇಳ್ತಾ ಇದ್ರು, ಕಿರುಚಿತ್ರ ನಿಮ್ಮದು 2-3 ನಿಮಿಷ, ಆದರೆ ದೇವೇಗೌಡರು 6 ನಿಮಿಷ ಮಾತಾಡಿದ್ದಾರೆ ಅಂತ. ಅದು ನಮಗೆ ಒಂದು ಬಹಳ ಸಂತೋಷ ಮತ್ತು ನನಗೆ ಹೆಮ್ಮೆಯ ವಿಚಾರ. ಈ ಜನ್ಮ ಕ್ರಿಯೇಷನ್ ಸಂಸ್ಥೆ ಏನಿದೆ ಅಂತ ಹೇಳಿದರೆ, ನಾವು ದೇಶಾಭಿಮಾನ, ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವಂಥ ವಿಚಾರದ ಜೊತೆಗೆ ಯುವ ಕಲಾವಿದರಿರ್ಬೋದು, ಯುವ ಪ್ರತಿಭೆಗಳಿರ್ಬೋದು, ಅವರಿಗೆ ಕೂಡ ಅವಕಾಶವನ್ನು ಕೊಟ್ಟು ಒಂದು ಬೆಳೆಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಓಕೆ ಸರ್, ದೇವೇಗೌಡ ಅವರು ಏನು ಹೇಳಿದರು ಅಂತ ನೋಡಿ ಕಿರುಚಿತ್ರವನ್ನು. ಅವರಿಗೆ ಈ ರಸ್ತೆ ಸುರಕ್ಷತೆಯ ಬಗ್ಗೆ ಅವರು ನೋಡಿದಾಗ ಅವರಿಗೆ ಇದು ಬಹಳ ಅಗತ್ಯ, ನಾನು ಅಭಿಮಾನಪೂರ್ವಕವಾಗಿ ಈ ಬಗ್ಗೆ ಇದು ಬಹಳ ಉತ್ತಮವಾದದ್ದು ಅನ್ನುವ ಮಾತನ್ನು ಅವರು ಹೇಳಿದರು. ನೀವು ಕೇಳಿರ್ಬೋದು, ಸುಮಾರು 5-6 ನಿಮಿಷ ಅವರು ಮಾತಾಡಿದ್ದಾರೆ. ಅದು ನಿಜವಾಗ್ಲೂ ಒಂದು ಮರೆಯಲಾಗದ ಘಟನೆ. ನಮಗೆ ಮುಂದೊಮ್ಮೆ ಅವರ ಜೊತೆಯಲ್ಲಿ ಈ ರೀತಿಯ ಮಾತುಕತೆ ನಡೆಸ್ಬೋದು ಅಂತ ಖಂಡಿತ ಆ ಒಂದು ಅವಕಾಶ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಭಾವನೆ ಕೂಡ ಇದೆ. ಏನೇ ಇರಲಿ, ನಮ್ಮ ಹೆಮ್ಮೆಯ ಪ್ರಧಾನಿ ಈ ಒಂದು ಭಾರತ ಸಂಕಲ್ಪದ ಬಗ್ಗೆ ಕಿರುಚಿತ್ರವನ್ನು ನಿರ್ಮಾಣ ಮಾಡಿದ್ದು ನನಗೆ ಮಾತ್ರ ಅಲ್ಲ, ನಮ್ಮ ಇಡೀ ಆ ಒಂದು ತಂಡಕ್ಕೆ ಒಂದು ಸಂತೋಷ ಮತ್ತು ಹೆಮ್ಮೆಯನ್ನು ಕೊಟ್ಟಿದೆ. ನಮ್ಮ ಪ್ರಧಾನಿ ಮೋದಿಯವರು ಕೂಡ ಅವರ ಆಶಯ ಕೂಡ ಹೌದು. ಏನು ಅಂತ ನಿಮಗೆ ಗೊತ್ತಿದೆ, ಒಂದು ಬಲಿಷ್ಠವಾದಂಥ ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತ. ಹಾಗೆ ನಾನು ಹೇಳಬೇಕು, ಕಿರುಚಿತ್ರವನ್ನು ನಿಮ್ಮ ಸುದ್ದಿ ಬಿಡುಗಡೆ ಒಬ್ಬ ಪತ್ರಕರ್ತರು ಶ್ರೀಸೆ ಕಜಮಾರ್ ಅವರು ಆ ಚಿತ್ರಕಥೆಯನ್ನು ಬರೆದು ಒಂದು ನಿರ್ದೇಶನವನ್ನು ಮಾಡಿದ್ದಾರೆ. ಕಿರುಚಿತ್ರ ಅಂದರೆ ಯಾವಾಗಲೂ ಸಣ್ಣದಾಗಿರಬೇಕು, ಜಾಸ್ತಿ ಉದ್ದ ಇದ್ದರೆ ಅದನ್ನು ನೋಡುವವರು ಇರುವುದಿಲ್ಲ. ಹಾಗಾಗಿ ಸಣ್ಣದಾಗಿ ನಾವು ಮಾಡಿದ್ದೇವೆ. ಮತ್ತು ನನಗೆ ಯಾವತ್ತೂ ಕೂಡ ಈ ಒಂದು ಛಾಯಾಗ್ರಹಣ ಮಾಡುವ ನನ್ನ ಸಂಬಂಧಿ ಕೂಡ ಅರುಣ್ ರೈ ಪುತ್ತೂರು, ಹಾಗೆ ಸಂಗೀತ ಕೀರ್ತಿರಾಜ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬ ಯುವ ಕಲಾವಿದ, ಅವನು ಈಗಾಗಲೇ ಚಲನಚಿತ್ರದಲ್ಲಿ ನಟಿಸ್ತಾ ಇದ್ದಾನೆ, ಹನ್ಸ್ ಶೆಟ್ಟಿ ಮಂಗಳೂರು, ಅವರು ಕೂಡ ನಟಿಸಿದ್ದಾರೆ. ಅವರ ತಾಯಿಯ ಪಾತ್ರವನ್ನು ಅವರ ಸ್ವಂತ ತಾಯಿ ನಿರ್ವಹಿಸಿದ್ದಾರೆ. ಅದರ ಜೊತೆಯಲ್ಲಿ ಒಬ್ಬ ಯುವ ಪ್ರತಿಭೆ
ರೋಷನ್ ಕಡಬ ಅವರು ಎಡಿಟಿಂಗ್ ಕೆಲಸವನ್ನು ಎಲ್ಲ ಮಾಡಿದ್ದಾರೆ. ಈ ಎಲ್ಲ ಕಲಾವಿದರಿದ್ದಾರಲ್ಲ, ಅವರೇನು ಆಕಾಂಕ್ಷೆ ಅಥವಾ ಅಪೇಕ್ಷೆ ಇಟ್ಟು ನಮ್ಮ ಜೊತೆ ಕೆಲಸ ಮಾಡ್ತಾ ಇಲ್ಲ. ಅವರು ಕೂಡ ದೇಶಾಭಿಮಾನದ ದೃಷ್ಟಿಯಿಂದ ನಮ್ಮ ಜೊತೆ ಬಂದು ಈ ಒಂದು ಚಿತ್ರದ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದಾರೆ. ನಾನು ಆ್ಯಕ್ಚುಲಿ ರೋಟ್ರಿಯಲ್ಲಿ ನಮ್ಮ 4 ಜಿಲ್ಲೆ ಏನಿದೆ, ಮಂಗಳೂರು, ದಕ್ಷಿಣ ಕನ್ನಡ, ಕೊಡಗು, ಮೈಸೂರು, ಚಾಮರಾಜನಗರ, ಅದರ ರಸ್ತೆ ಸುರಕ್ಷತೆಯ ಚೇರ್ಮನ್ ನಾನು. ಹಾಗಾಗಿ ನನ್ನ ರೋಟ್ರಿಯಲ್ಲಿ ನನ್ನ ಯೋಜನೆ ಏನಿದೆ ಅದಕ್ಕೆ ಪೂರಕವಾಗಿ ಈ ಒಂದು ರಸ್ತೆ ಸುರಕ್ಷತೆಯ ಒಂದು ವಿಡಿಯೋ ಮಾಡಿದ್ರು ಅಂತು. ಹಾಗಾಗಿ ನಾನೇ ನಟಿಸಿದರೆ ಇತರರಿಗೆ ಅದೊಂದು ಮಾದರಿ ಅನ್ನುವ ದೃಷ್ಟಿಯಲ್ಲಿ ಈ ಕಿರುಚಿತ್ರದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೇನೆ. ನಾವು ಯಾವತ್ತೂ ಕಿರುಚಿತ್ರ ಆಗಲಿ, ಆಲ್ಬಮ್ ಸಾಂಗ್ ಆಗಲಿ, ಅದರಲ್ಲಿ ಯಾವುದೇ ಅಪೇಕ್ಷೆ ನಮಗೆ ಇಲ್ಲ. ಹಣ ಇಲ್ಲಿ ತನಕ ನಯಾ ಪೈಸೆ ಸಂಪಾದನೆ ಮಾಡಿದ್ದಿಲ್ಲ. ಆದರೆ ಇದು ಮುಂದೊಂದು ದಿನ ಯುವ ಸಮುದಾಯಕ್ಕೆ ಅದು ಒಳ್ಳೆಯದಾಗ್ಬೋದು ಅನ್ನುವ ಒಂದು ಆಶಯ ನನ್ನಲ್ಲಿದೆ. ಓಕೆ ಸರ್, ಇಲ್ಲಿವರೆಗೆ ಎಷ್ಟು ಕಿರುಚಿತ್ರಗಳನ್ನ ಮಾಡಿದ್ದೀರಾ ಅಂತ ಟೋಟಲ್ ಆಗಿ ಹೇಳೋದಾದ್ರೆ? ನೋಡಿ, ಭಾರತ್ ಮಾತಾ ಕಿ ಜೈ ಮಾಡಿರ್ಬೋದು, ವಂದೇ ಮಾತರಂ ಮಾಡಿರ್ಬೋದು, ತ್ರಿವರ್ಣ ಮಾಡಿದ್ದೇನೆ, ಮತ್ತು ಜೈ ಭಾರತಾಂಬೆ ಇದೆ, ರೋಟ್ರಿ ಆನ್ ವೀಲ್ಸ್ ಅಂತ ಇದೆ, ದಿ ಅನ್ಲಾಕ್ ಅಂತ ಇದೆ, ನಮಸ್ತೆ ಸಿಂಧೂರ ಇದೆ, ಮತ್ತು ಆಲ್ಬಮ್ ಸಾಂಗ್ ದೇವರ ಭಕ್ತಿ ಗೀತೆ ಅದು ತುಂಬಾ ಇದೆ. ಪುತ್ತೂರದ ಲಿಂಗನಾಥ ಅಂತ ಒಂದು 3-4 ತಿಂಗಳ ಹಿಂದೆ ಮಾಡಿದ್ವಿ. ಅದು ವರ್ಷದಲ್ಲಿ 1-2 ಆಗ್ತಾನೆ ಇದೆ. ಅಂದರೆ ಯಾರಾದರೂ ಯುವ ಪ್ರತಿಭೆಗಳು ಒಂದು ನಮ್ಮ ವಾಯ್ಸ್ ಚೆನ್ನಾಗಿದೆ, ಒಂದು ನಾವು ಶಾರ್ಟ್ ಆಲ್ಬಮ್ ಸಾಂಗ್ ಮಾಡುವನ ಅಂತ ಕೇಳಿದಾಗ ಆಯಿತು ಅಂತ ಹೇಳಿಕೊಂಡು ನಾವು ಒಪ್ಪಿಕೊಂಡು ಮಾಡ್ತಾ ಇದ್ದೇವೆ. ಓಕೆ ಸರ್, ಯುವ ಮನಸ್ಸುಗಳಿಗೆ ಇಷ್ಟೊಂದು ಒಳ್ಳೆಯಾಗಿರುವಂಥ ಶಾರ್ಟ್ ಫಿಲ್ಮ್ಗಳನ್ನು ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ವಾಹಿನಿಯ ಮೂಲಕ ಒಂದು ಕಿವಿ ಮಾತನ್ನು ಹೇಳೋದಾದರೆ ಏನು ಹೇಳ್ತೀರಾ ಅಂತ? ನಾನು ಹೇಳಬೇಕಾದ್ರೆ, ನನಗೆ ಆರಂಭದಿಂದ ಇವತ್ತಿನವರೆಗೆ ಈ ಒಂದು ಕ್ಷೇತ್ರದಲ್ಲಿ ನನಗೆ ಸಹಕಾರ, ಪ್ರೋತ್ಸಾಹ, ಬೆಂಬಲವನ್ನು ಕೊಡ್ತಾ ಇರುವವರು ಸುದ್ದಿ ಮಾಧ್ಯಮ ಸಂಸ್ಥೆ. ಇವತ್ತು ನಾವು ಕಿರುಚಿತ್ರ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದು ಮೊದಲನೇದಲ್ಲ, ಇದಕ್ಕೆ ಹಿಂದೆ ಕೂಡ 2-3 ಕಿರುಚಿತ್ರಗಳು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಂದಿದೆ. ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳೋದಿದ್ದರೆ, ಯುವ ಸಮುದಾಯ, ಯುವ ಜನತೆ ಒಂದು ಬಲಿಷ್ಠ ಸದೃಢ ರಾಷ್ಟ್ರ ನಿರ್ಮಾಣದ ಬಗ್ಗೆ ಯೋಚಿಸಬೇಕು. ಆ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾದ ಸಂಕಲ್ಪವನ್ನು ಮಾಡಬೇಕು ಅನ್ನೋದೇ ನನ್ನ ಆಶಯ. ನೋಡಿ, ನೀವು ನನ್ನ ಹತ್ರ ಕೇಳಿದ್ರಿ ಎಲ್ಲಿದ್ದೀರಿ ನೀವು ಅಂತ. ನಾನು ದೇವಸ್ಥಾನದಲ್ಲಿದ್ದೆ, ಮತ್ತೆ ಬರ್ತೇನೆ ಅಂತ ಹೇಳಿದೆ. ನೀವು ಹೇಳಿದ್ರಿ ಇಲ್ಲ ನಾವೇ ದೇವಸ್ಥಾನಕ್ಕೆ ಬರ್ತೇವೆ ಅಂತ. ಅದು ಕೂಡ ಒಂದು ದೈವ ಸಂಕಲ್ಪ. ಇವತ್ತಿನವರೆಗೆ ಏನೇ ಮಾಡಿದರೂ ಕೂಡ ನಾನು ಮಾಡಿದ್ದು ಅಂತ ಹೇಳಿದ ಬದಲು ಅದೆಲ್ಲ ದೇವರ ಅನುಗ್ರಹ, ದೈವ ಸಂಕಲ್ಪದಿಂದ ಕೂಡಿ ಬರ್ತದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಇದೆ, ಖುಷಿ ಇದೆ. ಓಕೆ ಸರ್, ನಿಮ್ಮ ಜನ್ಮ ಕ್ರಿಯೇಷನ್ ಮೂಲಕ ಮುಂದೆ ಯಾವ ಪ್ರಾಜೆಕ್ಟ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ನೋಡಿ, ಜನ್ಮ ಫೌಂಡೇಶನ್ ಟ್ರಸ್ಟ್ ಅಂತ ಇದೆ, ಸಾಮಾಜಿಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ. ಜನ್ಮ ಕ್ರಿಯೇಷನ್ಸ್ನ ಮೂಲಕ ಇಂಥದ್ದೇ ದೇಶಾಭಿಮಾನ, ಭಕ್ತಿಗೀತೆ, ಕಿರುಚಿತ್ರಗಳು, ಆಲ್ಬಮ್ ಸಾಂಗ್ ಮುಂದೊಂದು ದಿನ ಸಾಧ್ಯ ಆದರೆ ಒಂದು ದೊಡ್ಡ ಚಿತ್ರವನ್ನು ಮಾಡಬೇಕು ಅನ್ನುವ ಕನಸಿದೆ. ಅದಕ್ಕೆ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಇದ್ದರೆ ಅದು ಸಾಧ್ಯ ಆಗ್ಬೋದು. ಓಕೆ ಸರ್, ಈ ಹೊತ್ತಿನಲ್ಲಿ ನಿಮಗೆ ಸಹಕಾರವನ್ನು ನೀಡಿದಂಥ ವ್ಯಕ್ತಿಗಳನ್ನು ಕೂಡ ನೆನಪು ಮಾಡಬೇಕು. ನಿಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವರನ್ನು ಒಮ್ಮೆ ನೆನಪು ಮಾಡ್ಕೊಂಡು ಹೇಳೋದಾದ್ರೆ? ನಾನು ಹೇಳೋದಿದ್ರೆ, ಆರಂಭದಿಂದ ಯಾರೆಲ್ಲ ನನ್ನ ಜೊತೆ ಇದ್ದಾರೆ ಅಂತ ಹೇಳಿದರೆ ತುಂಬ ಜನ ಇದ್ದಾರೆ ಸಪೋರ್ಟ್ ಮಾಡೋರು. ನನಗೆ ನಾನು ಒಬ್ಬನ ಹೆಸರು ಬಿಟ್ಟು ಹೋದರು. ಈಗ ಇದೆಲ್ಲ ಅರ್ಜೆಂಟಲ್ಲಿ ನೀವು ನನ್ನನ್ನು ಕರೆದ್ರಿ, ನಾನು ಮಾತಾಡಿದೆ, ನನ್ನ ಮುಖ ಎಲ್ಲ ನೋಡಿ ಬೆವರು ಚಂಡಿಯಾಗಿ ಹೋಗಿದೆ. ಹಾಗಾಗಿ ನಾನು ಒಬ್ಬರ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರೆಲ್ಲ ನನಗೆ ಸಹಾಯ ಮಾಡಿದ್ದಾರೆ, ಅವರು ನನ್ನ ಹೃದಯದಲ್ಲಿದ್ದಾರೆ, ನನ್ನ ಮನಸ್ಸಿನಲ್ಲಿದ್ದಾರೆ. ಅವರ ನೆನಪು ಯಾವತ್ತೂ ಶಾಶ್ವತ. ಓಕೆ ಸರ್, ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ. ಇದೀಗ ದೇಶಭಕ್ತಿಯನ್ನು ಬಿಂಬಿಸುವಂತಹ ಆಲ್ಬಮ್ ಸಾಂಗ್ಗಳನ್ನು ರಿಲೀಸ್ ಮಾಡ್ತಾ ಇದ್ದೀರಾ. ಮುಂದೆ ದೊಡ್ಡ ಪ್ರಾಜೆಕ್ಟ್ ಮಾಡುವಂಥ ಕನಸಿದೆ ಅಂತ ಹೇಳಿದರೆ ಮಹಾಲಿಂಗೇಶ್ವರ ದೇವರು ಎಲ್ಲದಕ್ಕೂ ಅಸ್ತು ಅಂತ ಹೇಳಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದರೆ. ನಿಮಗೂ ಧನ್ಯವಾದಗಳು ಹಾಗೂ ಸುದ್ದಿ ಮಾಧ್ಯಮಕ್ಕೂ ಧನ್ಯವಾದಗಳು. ಥ್ಯಾಂಕ್ ಯು. ಡಾಕ್ಟರ್ ಹರ್ಷಕುಮಾರ್ ನಾಯಕ್ ಅವರು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಜನತೆಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅವರು ಅತ್ಯಂತ ಉತ್ತಮವಾದ ಸಂದೇಶವನ್ನು ತಮ್ಮ ವಿನೂತನವಾದ ಮಾರ್ಗ ಸಂಕಲ್ಪ ಭಾರತ ಕಳೆದ 8 ವರ್ಷದಿಂದ ಇದನ್ನು ಅನುಷ್ಠಾನದಲ್ಲೇ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಈ ಒಂದು ಕಾರ್ಯಕ್ರಮ ರಸ್ತೆ ಅಪಘಾತಗಳಿಗೆ ಆಗ್ತಕ್ಕಂಥದ್ದು
ಏನು ಎಚ್ಚರಿಕೆಯಿಂದ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಸಂದೇಶ ಕೊಡಲಿಕ್ಕೆ ನಾನು ಅವರ ಈ ವರ್ಷದ ಕಾರ್ಯಕ್ರಮ ಮನಸ್ಸಿಗೆ ತುಂಬಾ ಸಮಾಧಾನ ಮತ್ತು ಕಾರ್ಯಕ್ರಮ ಉತ್ತಮವಾದ್ದು ಅಂತಕ್ಕಂಥದ್ದು ಇದರ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನನಗೆ ತುಂಬಾ ಅಭಿಮಾನದಾಯ ಮಾತನ್ನು ಹೇಳ್ತೇನೆ. ಏನು ಅವರು ಕಳೆದ 7 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಕೂಡ ಈ ಕಾರ್ಯಕ್ರಮದ ಯಶಸ್ವಿಯಾಗಿದೆ. ಅವರೇನೋ ಆಸಕ್ತಿ ಇಟ್ಟು ಈ ವರ್ಷದ ವಿನೂತನವಾದ ಒಂದು ವರ್ಷ ಸಂದೇಶದ ಜನತೆಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯೋಗ್ಯವಾದ್ದು ಉತ್ತಮವಾದ್ದು. ಅವರಿಗೆ ಎಲ್ಲ ರೀತಿಯ ಶುಭಾಶಯ. ಜನ್ಮ ಫೌಂಡೇಶನ್ ಮೂಲಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರುವಂತಹ ಡಾಕ್ಟರ್ ಅಶೋಕ್ಕುಮಾರ್ ಮಾಡಾವ್ ಅವರು ಜನ್ಮ ಕ್ರಿಯೇಷನ್ ಅನ್ನುವಂತಹ ಸಂಸ್ಥೆಯನ್ನು ಪ್ರಾರಂಭಿಸಿ ಅಲ್ಲಿ ಕಿರುಚಿತ್ರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಇದೀಗ ದೊಡ್ಡ ಮಟ್ಟದ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದೇವೆ ಅನ್ನುವಂಥ ಯೋಚನೆಯನ್ನು ಕೂಡ ಹೇಳಿದ್ದಾರೆ. ಅದು ಕೂಡ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಮೂಲಕ ಈಡೇರಲಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಸಂಕಲ್ಪ ಭಾರತ್ ಅನ್ನುವಂತಹ ಕಿರುಚಿತ್ರವನ್ನು ನೋಡಿ. ಈ ಒಂದು ಕಿರುಚಿತ್ರ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಅವೈಲೇಬಲ್ ಇದೆ. ಪ್ರತಿಯೊಬ್ಬರು ಕೂಡ ನೋಡಿ. ನಾವು ಲಿಂಕನ್ನು ಕೂಡ ಹಾಕಿರ್ತೀವಿ. ಅಶೋಕ್ಕುಮಾರ್ ಮಾಡಾವ್ ಅವರು ಯಾವೆಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೋ ಅವೆಲ್ಲವೂ ಕೂಡ ಈಡೇರಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.